ಮಂಗಳೂರಿನ ನಂತೂರು ಜಂಕ್ಷನ್ನಲ್ಲಿ ಇಂದು ಮಧ್ಯಾಹ್ನ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ಸವಾರ ಮತ್ತು ಸಂಬಂಧಿ ಸಹ ಸವಾರಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಮೃತರನ್ನ ಬೋಳೂರು ನಿವಾಸಿ 66ರ ಹರೆಯದ ಸ್ಯಾಮ್ಯುವೆಲ್ ಜೇಸುದಾಸ್ ಮತ್ತು ಅವರ ಸಂಬಂಧಿ ಕುಂಪಲ ನಿವಾಸಿ 17 ವರ್ಷದ ಭೂಮಿಕಾ ಎಂದು ಗುರುತಿಸಲಾಗಿದೆ. ಸ್ಯಾಮ್ಯುವೆಲ್ ಅವರು ಭೂಮಿಕಾ ಅವರನ್ನ ಕುಂಪಲದಿಂದ ಬೋಳೂರಿನ ತಮ್ಮ ಮನೆಗೆ ದ್ವಿಚಕ್ರ ವಾಹನದಲ್ಲಿ ಕರೆದೊಯ್ಯುತ್ತಾ ಇದ್ದಾಗ ದುರಂತ ಸಂಭವಿಸಿದೆ. ಭೂಮಿಕಾ ಅವರು ಸ್ಯಾಮ್ಯುವೆಲ್ ಜೇಸುದಾಸ್ ಅವರ ಮನೆಯಲ್ಲಿಯೇ ಉಳಿದುಕೊಂಡು ಸ್ವಂತ ಅಲೋಷಿಯಸ್ ಕಾಲೇಜಿಗೆ ತೆರಳುತ್ತಾ ಇದ್ರು. ಇಂದು ಮಾವನ ದ್ವಿಚಕ್ರ ವಾಹನದಲ್ಲಿ ಕುಂಪಲದಿಂದ ಬೋಳೂರು ಕಡೆಗೆ ಆಗಮಿಸ್ತಾ ಇದ್ದಾಗ ದುರಂತ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಲಾರಿ ಮತ್ತು ಸ್ಕೂಟರ್ ನಡುವೆ ಅಪಘಾತ ಸಂಭವಿಸಿದ್ದು ಸ್ಕೂಟರ್ ಅನ್ನ ಲಾರಿ ಸುಮಾರು 10 ಮೀಟರ್ ದೂರ ಎಳೆದುಕೊಂಡು ಹೋಗಿದೆ. ಲಾರಿಯ ಅಡಿಭಾಗದಲ್ಲಿ ಸ್ಕೂಟರ್ ಸವಾರರು ಸಿಲುಕಿ ಮೃತಪಟ್ಟಿದ್ದಾರೆ. ಘಟನಾ ಸ್ಥಳದಲ್ಲಿ ಸೇರಿದ್ದ ಸ್ಥಳೀಯ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿ ಕಲ್ಲು ತೂರಾಟವನ್ನು ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಆಗಮಿಸಿದ ಎಸಿಪಿ ಗೀತಾ ಕುಲಕರ್ಣಿ ಅವರನ್ನ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡರು. ಬಳಿಕ ಸುಗಮ ಸಂಚಾರಕ್ಕೆ ಅನುವನ್ನ ಮಾಡಿಕೊಟ್ರು. ನಂತೂರಿನಲ್ಲಿ ಇತ್ತೀಚೆಗೆ ಸರಣಿ ಅಪಘಾತಗಳು ಸಂಭವಿಸ್ತಾ ಇದ್ದು ಇದಕ್ಕೆ ಸ್ಥಳೀಯ ಪೊಲೀಸರ ದಿವ್ಯ ನಿರ್ಲಕ್ಷ್ಯವೇ ಕಾರಣ ಎಂದು ಸಾರ್ವಜನಿಕರು ಆರೋಪವನ್ನ ಮಾಡಿದ್ದಾರೆ. ಮೃತರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದು ಬರಬೇಕಾಗಿದೆ. ಸದ್ಯ ಆರೋಪಿ ಲಾರಿ ಚಾಲಕ ಸತೀಶ್ ಗೌಡ ಪಾಟೀಲ್ನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕದ್ರಿ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಂಕ್ಷನ್ನಲ್ಲಿ ದಿನದಿಂದ ದಿನಕ್ಕೆ ಅಪಘಾತಗಳು ಹೆಚ್ಚಾಗ್ತಾ ಇದ್ದು ಜಿಲ್ಲಾಡಳಿತದ ಮಧ್ಯ ಪ್ರವೇಶವನ್ನ ಮಾಡಿ ಕೂಡಲೇ ಮೇಲ್ಸೇತುವೆ ಕಾಮಗಾರಿಯನ್ನ ಆರಂಭಿಸಬೇಕೆಂದು ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ. ವೇಗವಾಗಿ ಬೆಳೀತಾ ಇರುವಂತಹ ಮಂಗಳೂರು ನಗರದಲ್ಲಿ ಜನಸಂದಣಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದ್ದು ನಂತೂರು ಕೆಪಿಟಿ ಜಂಕ್ಷನ್ಗಳ ಕೂಡು ರಸ್ತೆಗಳ ಸಂಚಾರವನ್ನ ನಿಭಾಯಿಸಲು ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಅಲ್ಲದೆ ಈ ಸ್ಥಳಗಳಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಪೊಲೀಸರು ಕೂಡ ಜೀವ ಕೈಯಲ್ಲಿಟ್ಟು ಸಂಚಾರ ನಿಯಂತ್ರಿಸಬೇಕಾದಂತಹ ಅನಿವಾರ್ಯತೆ ಇದೆ. ವೃತ್ತಗಳಲ್ಲಿ ಸೂಕ್ತ ವ್ಯವಸ್ಥೆ ಮಾಡುವಲ್ಲಿ ಸ್ಥಳೀಯ ಆಡಳಿತಾರೂಢ ಶಾಸಕ ಸಂಸದರು ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಪ್ರತಿಪಕ್ಷದ ನಾಯಕರು ಇದು ನಮಗೆ ಸಂಬಂಧಿಸಿದ ವಿಷಯವಲ್ಲವೆಂದು ಸುಮ್ಮನೆ ಕೂತಿದ್ದಾರೆ ಎಂದು ಸಾರ್ವಜನಿಕರು ಆರೋಪವನ್ನ ಮಾಡಿದ್ದಾರೆ. ಸಾಮಾಜಿಕ ಜವಾಬ್ದಾರಿ ನಿಮಗೂ ಇದೆ ನಮಗೂ ಇದೆ. ಯಾವ ಒಬ್ಬ ಮಾಡಿಲ್ಲ ಅಂತ ಮಾಡ್ಲಿಕ್ಕೆ ಯಾವ್ದು ಏನ್ ಮಾಡ್ಬೇಕು ಮಾಡುವ ನಾಳೆ ಮಾತಾಡೋಣ.